ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಉಗ್ರಪ್ಪ ಮತ್ತು ಸಲೀಂ ಮಾತನಾಡಿಕೊಂಡಿರೋದನ್ನು ಕಂಡಾಗ ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನ ಕರ್ಮಕಾಂಡ ಇವತ್ತು ಬಯಲಿಗೆ ಬಂದಿದೆ. ಇವತ್ತು ಕಲೆಕ್ಷನ್ ಗಿರಾಕಿಗಳು ಅಂತ ನಾವು ಹೇಳಿಲ್ಲ, ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ನ ಅಧ್ಯಕ್ಷ ಬಗ್ಗೆ ಬಹಳ ಕೀಳಾಗಿ ಅವರು ಕಲೆಕ್ಷನ್ ಗಿರಾಕಿ, ಹಪ್ತ ವಸೂಲಿ, ಭ್ರಷ್ಟಾಚಾರ ಎಲ್ಲವನ್ನು ಹೊರಗೆ ಹಾಕಿದ್ದಾರೆ. ಇವತ್ತು ಅವರು ಹುಡುಗರಲ್ಲಿ 50-100 ಕೋಟಿ ಇದೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ನಾನು ಹೇಳ್ತೇನೆ, ಇದು ತನಿಖೆ ಆಗಬೇಕು, CBI ತನಿಖೆ ಆಗಲಿ, IT ತನಿಖೆ ಆಗಬೇಕು. ಮತ್ತು ಯಾವುದು ಹೇಳಿದ್ದಾರೆ ಇದರ ಬಗ್ಗೆ ಸತ್ಯಾಸತ್ಯತೆಗಳು ಹೊರಬರಲಿ. ಯಾಕಂದರೆ ಹಿಂದೆ IT ರೈಡ್ ಆದಾಗ DK ಅವರಿಗೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಇವತ್ತು ಯಾವುದೇ ರಾಜಕೀಯ ಪ್ರೇರಿತ ಇಲ್ಲದೆ ಕಾಂಗ್ರೆಸ್ ಆಫೀಸಲ್ಲಿ ಮಾತುಕತೆಗಳು ನಡೆದಿದ್ದಾವೆ. ಹಾಗಾಗಿ ಉಗ್ರಪ್ಪ ಮತ್ತು ಸಲೀಂ ಹೇಳಿರುವಂಥದ್ದು ಕಾಂಗ್ರೆಸ್ನ ಪೂರ್ಣವಾಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಬಟ್ಟ ಬಯಲು ಮಾಡಿದೆ. ಎರಡನೇದು, ಇದರ ಹಿಂದೆ DK ಅವರನ್ನು ಮುಗಿಸುವ ತಂತ್ರಗಾರಿಕೆಯೂ ಇದೆ ಅಂತ ಅನಿಸ್ತದೆ. ಏನು ಕಾಂಗ್ರೆಸ್ನಲ್ಲಿ ಸಿದ್ದರಾಮಣ್ಣ ಮತ್ತು DK ಎರಡು ಗುಂಪುಗಳಿದ್ದಾವೆ. DK ಅವರ ಪ್ರಭಾವವನ್ನು ಕಡಿಮೆಗೊಳಿಸುವುದಕ್ಕೆ, ಕುಗ್ಗಿಸುವುದಕ್ಕೆ ಸಿದ್ದರಾಮಣ್ಣ ಮಾಡಿದ ತಂತ್ರಗಾರಿಕೆ ಇರ್ಬೋದು. ಹಾಗಾಗಿ ಸಿದ್ದರಾಮಣ್ಣ, ಉಗ್ರಪ್ಪ ಮತ್ತು ಸಲೀಂ ಮುಖಾಂತರ ಈ ಹೇಳಿಕೆಯನ್ನು ಮಾಡಿಸಿದ್ದಾರೆ. ಹಾಗೆ ಎಲ್ಲವೂ ಸತ್ಯಾಸತ್ಯತೆ ಬಯಲಾಗಲಿ, ತನಿಖೆ ಆಗಲಿ. ತನಿಖೆ ಆದಾಗ ಸಿದ್ದರಾಮಣ್ಣ ಸಿಕ್ಕೊಳ್ತಾರೆ, DK ಸಿಕ್ಕೊಳ್ತಾರೆ. ಕಾಂಗ್ರೆಸ್ ಇವತ್ತು ಅದಕ್ಕಿಂತ ಹೆಚ್ಚು ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಮುಳುಗು ಹಡಗು ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹೇಳಿದರೆ ರಾಜಕಾರಣ ಅಂತ ಹೇಳ್ತಿದ್ರು. ಇವತ್ತು ಸ್ಪಷ್ಟ ಆಗಿದೆ, ತಕ್ಕಡಿ ಮೇಲೆ ಹೇಳುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಉಗ್ರಪ್ಪರು. ಕಾಂಗ್ರೆಸ್ ನಾಶದ ಅಂಚಿನಲ್ಲಿದೆ. ಮುಂದಕ್ಕೆ ಯಾವುದೇ ಕಾರಣಕ್ಕೆ ಅದು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಮುಂದಿನ ಚುನಾವಣೆ ಮತ್ತು ಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಠೇವಣಿ ಕಳ್ಕೊಳ್ಳುತ್ತದೆ ಅನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ನ ಈ ಎಲ್ಲ ಹೇಳಿಕೆಗಳು ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಪ್ರೇರಿತ ಅಲ್ಲ, ಸಿದ್ದರಾಮಣ್ಣನ ಗುಂಪುಗಾರಿಕೆಯ ಪ್ರೇರಿತ. ಖಂಡಿತವಾಗಿಯೂ ಜನ ಗಮನಿಸ್ತಾರೆ. ಜನ, ಮತದಾರರು ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿವಂತರಿದ್ದಾರೆ. ಕಾಂಗ್ರೆಸ್ನ ಈ ಕಾರ್ಯಗಳು ಏನಿದೆ, ಭ್ರಷ್ಟಾಚಾರ ಆರೋಪಗಳು, ಅವರವರು ಮಾಡಿರ್ತಕ್ಕಂಥ ಆರೋಪಗಳು, ಇದೆಲ್ಲವನ್ನು ಗಮನಿಸಿ ಜನ ಇವತ್ತು ಕಾಂಗ್ರೆಸ್ಸನ್ನು ಹಿಂದೆ ತಿರಸ್ಕಾರ ಮಾಡಿದರೆ ಇನ್ನಷ್ಟು ತಿರಸ್ಕೃತ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಇವರ ಒಳಜಗಳದ ಲಾಭವನ್ನು ತಗೊಳ್ಳೋದಿಲ್ಲ. ನಮಗೇನು ಆ ಅವಶ್ಯಕತೆಗಳಿಲ್ಲ. ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರ ಅಭಿವೃದ್ಧಿ ಕಾರ್ಯಗಳು, ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯ, ಇದು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೇವೆ. ಆದರೆ ಕಾಂಗ್ರೆಸ್ ಅವರವರ ಜಗಳದಿಂದ ಮುಳುಗುತ್ತೆ.